ದೂರು ಮಾಡುವರೇನೆ ರಂಗಯ್ಯನ ದೂರು ಮಾಡುವರೆ ದೂರು ಮಾಡುವರೆ ದೂರು ಮಾಡುವರೆ ಹರಿಯೇ ನಿಜವಲ್ಲ ಹರಿಯೇ ಯಾರಿಗೆ ಯಾರುಂಟು ಎರವಿನ ಸಂಸಾರ ನೇರ ಮೇಲಿನ ಗುಳ್ಳೆ ನಿಜವಲ್ಲ ಹರಿಯೇ ನಿಜವಲ್ಲ ಹರಿಯೇ ಬಾಯಾರಿತು ಎಂದು ಬಾವಿ ನೀರಿಗೆ ಹೋದೆ ಬಾವಿಲಿ ಜಲ ಬತ್ತೆ ಬರಿದಾಯ್ತು ಹರಿಯೇ ಬಾಯಾರಿತು ಎಂದು ಬಾವಿ ನೀರಿಗೆ ಹೋದೆ ಬಾವಿಲಿ ಜಲ ಬತ್ತೆ ಬರಿದಾಯ್ತು ಹರಿಯೇ ಬಾವಿಲಿ ಜಲ ಬತ್ತಿ ಬರಿದಾಯ್ತು ಹರಿಯೇ ಬಿಸಿಲು ತಾಳದೆ ನಾ ಮರದ ಅಡಿಗೆ ಹೋದೆ ಬಿಸಿಲು ತಾಳದೆ ನಾ ಮರದ ಅಡಿಗೆ ಹೋದೆ ಮರ ಬಗ್ಗೆ ಶಿರದ ಮೇಲೊರಗಿತು ಹರಿಯೇ ಮರ ಬಗ್ಗೆ ಶಿರದ ಮೇಲೊರಗಿತು ಹರಿಯೇ ಯಾರಿಗೆ ಯಾರುಂಟು ಎರವಿನ ಸಂಸಾರ ನೇರ ಮೇಲಿನ ಗುಳ್ಳೆ ನಿಜವಲ್ಲ ಹರಿಯೇ ನಿಜವಲ್ಲ ಹರಿಯೇ ಯಾರಿಗೆ ಯಾರುಂಟು ಎರವಿನ ಸಂಸಾರ ನೇರ ಮೇಲಿನ ಗುಳ್ಳೆ ನಿಜವಲ್ಲ ಹರಿಯೇ ನಿಜವಲ್ಲ ಹರಿಯೇ ಬಿಸಿಲು ತಾಳದೆ ನಾ ಮರದ ಅಡಿಗೆ ಹೋದೆ ಅಡವಿಯೊಳ್ ಮನೆ ಮಾಡಿ ಗಿಡಕ್ಕೆ ತೊಟ್ಟಿಲ ಕಟ್ಟಿ ಅಡವಿಯೊಳ್ ಮನೆ ಮಾಡಿ ಗಿಡಕ್ಕೆ ತೊಟ್ಟಿಲ ಕಟ್ಟಿ ತೊಟ್ಟಿಲಿನ ಶಿಶು ಮಾಯವಾಯ್ತು ಹರಿಯೇ ತೊಟ್ಟಿಲಿನ ಶಿಶು ಮಾಯವಾಯ್ತು ಹರಿಯೇ ತಂದೆ ಶ್ರೀ ಪುರಂದರ ವಿಠಲ ನಾರಾಯಣ ತಂದೆ ಶ್ರೀ ಪುರಂದರ ವಿಠಲ ನಾರಾಯಣ ನಾ ಸಾಯೋ ಸಮಯದಿ ನೀ ಕಾಯೋ ಹರಿಯೇ ನಾ ಸಾಯೋ ಸಮಯದಿ ನೀ ಕಾಯೋ ಹರಿಯೇ ಯಾರಿಗೆ ಯಾರುಂಟು ಎರವಿನ ಸಂಸಾರ ನೇರ ಮೇಲಿನ ಗುಳ್ಳೆ ನಿಜವಲ್ಲ ಹರಿಯೇ ನಿಜವಲ್ಲ ಹರಿಯೇ ಯಾರಿಗೆ ಯಾರುಂಟು ಯಾರಿಗೆ ಯಾರುಂಟು ಯಾರಿಗೆ ಯಾರುಂಟು ಲಕ್ಷ್ಮೀಪತಿಯ ದಿವ್ಯ ಪಾದವ ಇಗೋ ನೋಡಿ ರಂಗನಾಥನ ದಿವ್ಯ ಪಾದವ ವೃದ್ಧಿಕೇಶಿ ಲಕ್ಷ್ಮೀಪತಿಯ ದಿವ್ಯ ಪಾದವ ಇಗೋ ನೋಡಿ ರಂಗನಾಥನ ದಿವ್ಯ ಪಾದವ ಶಂಖಚಕ್ರದ ಪದ್ಮಾಂಕಿತ ಪಾದವ ಅಂಕುಶ ಕುಲಿಶ ಧ್ವಜಾರೇಖ ಅಂಕಿತ ಪಾದವ ಶಂಖಚಕ್ರದ ಪದ್ಮಾಂಕಿತ ಪಾದವ ಅಂಕುಶ ಕುಲಿಶ ಧ್ವಜಾರೇಖ ಅಂಕಿತ ಪಾದವ ಪಂಕಜಸನ ಹೃದಯದಲ್ಲಿ ನಲಿವ ಪಾದವ ಪಂಕಜಸನ ಹೃದಯದಲ್ಲಿ ನಲಿವ ಪಾದವ ಸಂಕಟಹರಣ ವೆಂಕಟೇಶನ ದಿವ್ಯ ಪಾದವ ಸಂಕಟಹರಣ ವೆಂಕಟೇಶನ ದಿವ್ಯ ಪಾದವ ಇಗೋ ನೋಡಿ ಇಗೋ ನೋಡಿ ಇಗೋ ನೋಡಿ ರಂಗನಾಥನ ದಿವ್ಯ ಪಾದವ ವೃದ್ಧಿಕೇಶಿ ಲಕ್ಷ್ಮೀಪತಿಯ ದಿವ್ಯ ಪಾದವ
ಪಾದವ. ಲಲನೆ ಲಕ್ಷ್ಮಿ ಅಂಗದಲ್ಲಿ ನಲಿವ ಪಾದವ, ಜಲಜಾಸನನ ವಿಷವೆಲ್ಲ ಸರಿಸುವ ಪಾದವ. ಲಲನೆ ಲಕ್ಷ್ಮಿ ಅಂಗದಲ್ಲಿ ನಲಿವ ಪಾದವ, ಜಲಜಾಸನನ ವಿಷವೆಲ್ಲ ಸಲಿಸುವ ಪಾದವ. ಮಲ್ಲನಾಗಿ ಕಂಸಾಸುರನ ಕೊಂದ ಪಾದವ, ಮಲ್ಲನಾಗಿ ಕಂಸಾಸುರನ ಕೊಂದ ಪಾದವ. ಬಲಿಯ ಮೇಟಿ ಭಾಗೀರಥಿಯ ಪೊರೆದ ಪಾದವ, ಬಲಿಯ ಮೇಟಿ ಭಾಗೀರಥಿಯ ಪೊರೆದ ಪಾದವ. ಇಕೋ ನೋಡೆ ಇಕೋ ನೋಡೆ ಇಕೋ ನೋಡೆ ರಂಗನಖನ ದಿವ್ಯ ಪಾದವ, ವೃದ್ಧಿಕೇಶಿ ಲಕ್ಷ್ಮೀಪತಿಯ ದಿವ್ಯ ಪಾದವ. ಇಕೋ ನೋಡೆ ರಂಗನಖನ ದಿವ್ಯ ಪಾದವ. ಬಂಡೆಯ ಬಲೆಯ ಮಾಡಿದವು ದಂಡ ಪಾದವ, ಬಂಡೆಯಲಿದ್ದ ಶಕಟಾಸುರನ ಒದ್ದ ಪಾದವ. ಬಂಡೆಯ ಬಲೆಯ ಮಾಡಿದವು ದಂಡ ಪಾದವ, ಬಂಡೆಯಲಿದ್ದ ಶಕಟಾಸುರನ ಒದ್ದ ಪಾದವ. ಅಂಡಜ ಹನುಮರ ಭುಜದೊಳಪುವ ದಿವ್ಯ ಪಾದವ, ಅಂಡಜ ಹನುಮರ ಭುಜದೊಳಪುವ ದಿವ್ಯ ಪಾದವ. ಕಂಡೆವೆ ಶ್ರೀರಂಗ ವಿಠಲನ ದಿವ್ಯ ಪಾದವ, ಕಂಡೆವೆ ಶ್ರೀರಂಗ ವಿಠಲನ ದಿವ್ಯ ಪಾದವ. ಇಕೋ ನೋಡೆ ಇಕೋ ನೋಡೆ ಇಕೋ ನೋಡೆ ರಂಗನಖನ ದಿವ್ಯ ಪಾದವ, ವೃದ್ಧಿಕೇಶಿ ಲಕ್ಷ್ಮೀಪತಿಯ ದಿವ್ಯ ಪಾದವ. ಇಕೋ ನೋಡೆ ರಂಗನಖನ ದಿವ್ಯ ಪಾದವ, ಪುಟ್ಟ ಪಾದವ, ದಿವ್ಯ ಪಾದವ. ಸದಾ ಗೋವಿಂದ ಸಂಕೀರ್ತನಂ, ಸದಾ ಗೋವಿಂದ
ಷಷ್ಠಿಯ ಪುಣ್ಯ ದಿನದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ
ಶುದ್ಧ ಷಷ್ಠಿದ ಪೊರ್ತುಡು ವಿಶೇಷವಾದ ಷಷ್ಠಿ ವೃತಪತ್ತಿನಕುಲು ವಿಶೇಷ ಈ ಜಾಗಡು ಬತ್ತದು ನಾಗತಂಬಿಲ ಸೇವೆಲ್ಲ ಅಂಚನೆ ಆಶ್ಲೇಷ ಪೂಜೆ ಮಲ್ತೊಂದು ನಾಗದೇವರಿಗೆ ಪ್ರಸನ್ನವಾದಿತ್ತಿಂಚಿ ಸೇವೆನು ವರ್ಷಂ ಪ್ರತಿ ನಡಪಾವ ಅಂಚನೆ ಇನಿತ ಶುಭ ದಿನ ಶುಭಗಳಿಗೆ ಎಡ್ಲ ನಾಗದೇವರಿಗೆ ಪ್ರಾತಃ ಕಾಲಡು ವಿಶೇಷವಾದ ಪಂಚಾಮೃತ ಅಭಿಷೇಕ ಮಲ್ತೊಂದು ಆಶ್ಲೇಷ ಮಂಡಲ ಮಧ್ಯಡು ನವಪದ ಮಂಡಲ ಮಧ್ಯಡು ನಾಗದೇವರಿಗೆ ಸುಪ್ರಸನ್ನವಾದಿತ್ತಿಂಚಿ ಆಶ್ಲೇಷ ಬಲಿಸೇವೆನು ಮಲ್ತೊಂದು ವಿಶೇಷತವಾದ ಷಷ್ಠಿ ವೃತ ಪತ್ತಿನಕುಲು ನಾಗದೇವರಿಗೆ ನಾಗ ತಂಬಿಲ ಸೇವೆನು ಮಾತ ಮಲ್ಪಾದ ತಮ್ಮ ವೃತದ ಪೂರ್ಣ ಫಲ ತಿಕ್ಕೋಡು ಪನಪನ ಕ್ಷೇತ್ರಗೂ ಬರ್ತದೆ ಮುಲ್ಪ ಅನ್ನದಾನ ಮಲ್ತದ ಅವೆಡ್ದು ಬಕ ಆ ವೃತ ಸಂಕಲ್ಪ ಮಲ್ತೊಂದುಲ್ಲೇರು ವರ್ಷಂ ಪ್ರತಿ ಅಂಚನೆ ಇನಿತ ದಿನೊಟ್ಲ ಮಲ್ಪುನ ವೃತ ಸಂಕಲ್ಪನು ಸಂತೋಷಡು ವಾಸುಕಿ ನಾಗಬ್ರಹ್ಮದೇವೆರ್ಲ ಅಂಚನೆ ಆಶ್ಲೇಷ ಬಲಿ ಸೇವೆಡು ಅಷ್ಟಕುಲ ನಾಗದೇವೆರ್ಲ ತೃಪ್ತರ ಒಂದು ನಮಕೊರ್ನ ಸೇವೆನು ಸ್ವೀಕಾರ ಮಲ್ತನೋಡು ಅಂಚನೆ ಅಪ್ಪೆ ಅನ್ನಪೂರ್ಣೇಶ್ವರಿಗಳ ವಿಶೇಷವಾದ ಅನ್ನಪಾಯಸ ಸಮರ್ಪಣೆ ಮಲ್ತದ ಈ ಷಷ್ಠಿದ ಉದ್ದೇಶವಾದ ಅವೆಲ್ಲ ಮಹಾತಾಯಿ ಸ್ವೀಕಾರ ಮಲ್ತೊಂದು ಇನಿ ನಡತಿನಂಚಿನ ದೇವತಾ ಕರ್ತವ್ಯರ್ದಾವರ ಪ್ರತಿ ಒರಿಯಲ ಆ ಮನುಷ್ಯ ಜೀವನೋಡು ಶ್ರೇಷ್ಠತೆಯನ್ನು ಹೊಂದೋಡು ಅತನ ನಮ್ಮ ಎಡ್ಡಾವಡು ಪಣಪುನ ಆಸೆ ಆಕಾಂಕ್ಷೆ ಇದು ಬದುಕುನು ಕೆಲವೊಂದು ಸಮಯಡು ನಮ್ಮ ಗ್ರಹಗತಿಲು ಅತಂಡ ತೊಂದರೆಡ್ದಾವರ ನಮ್ಮ ಜೀವನಡು ಕಷ್ಟ ಬರ್ಕೊಂಡು ದುಃಖ ಬರ್ಕೊಂಡು ಅಂಚಿನ ದುಃಖ ಮಾತ ದೂರ ಆವಡು ಕಷ್ಟ ಪರಿಹಾರ ಆವಡು ಅಪ್ಪೆನಲ ಆ ನಾಗಬ್ರಹ್ಮದೇವರನಲ ಅನುಗ್ರಹದಾವರ ಇಡೆ ಬತ್ತದ ನಮ್ಮ ಕೊರ್ನಂಚಿನ ಸೇವೆಡ್ದಾವರ ಪರಿಪೂರ್ಣ ನಮಕ್ಕೆ ಎಣ್ಣಿಲಕ ದೇವರು ರಕ್ಷಣೆ ಮಲ್ದೇರಿಗೆ ಪಣಪುನ ಅನುಗ್ರಹನ ಕೊರ್ದು ಅಂಚನೆ ವಿಶೇಷವಾದ ಆಶ್ಲೇಷ ಬಲಿ ಸೇವೆಲ್ಲ ಸಂಕಲ್ಪಪೂರ್ವಕವಾದ ಇನಿ ಕೊರ್ತೀರು ಆ ಕೊರ್ನಂಚಿನ ಆಶ್ಲೇಷ ಬಲಿಲ್ನ ಅಕಲಕಲ ಇಷ್ಟಾರ್ಥನು ದೇವರು ನೆರವೇರಿಸದು ಅಕಲೆಗಳ ಅನುಗ್ರಹ ರಕ್ಷಣೆ ಕೊರಡು ಅಂಚನೆ ಸಮಸ್ತ ಭಕ್ತರು ಈ ಜಾಗಡ ನಮ್ಮ ಒಟ್ಟು ಸೇರೊಂದ ಮನುಷ್ಯರಾದ ಪುಟುದ ಜೀವನ ನಡಪ ಒಂದುಲ್ಲ ನಮ್ಮ ಮಾತೇರ್ನಲ ಜೀವನ ಪರಿಪೂರ್ಣವಾದ ಅನುಗ್ರಹ ದೇವರನ ರಕ್ಷಣೆ ನಮ್ಮ ಮಾತ ಬದುಕೊಂದುಲ್ಲಗೆ ಪಣಪುನ ಅನುಗ್ರಹನ ಕೊರ್ದು ನಮ್ಮನ ಮಾತ ರಕ್ಷಣೆ ಮಲ್ಪುಲೆಯ ಪಣದು ಭಕ್ತಿ ಶುದ್ಧ ಪೂರಕವಾದ ಅಪ್ಪೆ ಅನ್ನಪೂರ್ಣೇಶ್ವರಿಲ ಅಂಚನೆ ನಾಗಬ್ರಹ್ಮ ದೇವರೆಡಲ ಈ ಮಣ್ಣಿಗೆ ಸಂಬಂಧಪಟ್ಟಿನ ಗ್ರಾಮದ ಸೋಮನಾಥೇಶ್ವರ ದೇವರಲ ಮಾತ ಸತ್ಯಲು ಮಾಯಡು ಒಂಜಾವಡು ಅನುಗ್ರಹದ ರಕ್ಷಣೆ ಕೊರಡು ಪಣದು ಪ್ರಸನ್ನ ಚಿತ್ತ ಪ್ರಸನ್ನ ಕಾಲ ಪ್ರಸನ್ನ ಮನಸ್ಸಡು ನಾಗಬ್ರಹ್ಮ ದೇವರಡ ಪ್ರಾರ್ಥನೆ ಮಲ್ದನ್ನು ಸಹಸ್ರವಕ್ತ್ರಂ ದ್ವಿಸಹಸ್ರಜೀಯಂ ವಿಷಂಗನೇತ್ರಂ ಗಬಿಲಂ ಶಿಖಾಢ್ಯಂ ವಿಷಾಯುಧಂ ಪ್ರಜ್ವಲದುಷ್ಟಬಾಹು ತನ್ನಾಗರಾಜಂ ಪ್ರಣತೋಸ್ಮಿ ನಿತ್ಯಂ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲವೇ. ನಮೋ ನಮೋ ಶ್ರೀ ಸುಬ್ರಹ್ಮಣ್ಯ ಪಾಲಿಸು ಕುಕ್ಕೆ ಸುಬ್ರಹ್ಮಣ್ಯ ನಾಗನ ರೂಪದಿ ಹುತ್ತದಿ ನಿಂತ ಸುಬ್ರಹ್ಮಣ್ಯ ನಮೋ 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 ಶ್ರೀ ಸುಬ್ರಹ್ಮಣ್ಯ ಪಾಲಿಸು ಕುಕ್ಕೆ ಸಹಸ್ರೋಕ್ತಂ ನಿಶಾಂತಂ ವಿಷಂಗನೇತ್ರಂ ಕಪಿಲಾಂ ಶಿಖಾಢ್ಯಂ ವಿಷಾಯುಧಂ ಪ್ರೋಜ್ವಲಂ ಫೆಬ್ರವರಿ 3 ತಾರೀಕು ಆದಿತ್ಯವಾರ ನಡೆಯಲಿದೆ. 11:30 ಗಂಟೆಗೆ ನಾಗದರ್ಶನ, ಅದಾದ ನಂತರ ಆಶ್ಲೇಷ ಪೂಜೆ ಮಹಾಪೂಜೆ ನಡೆದು ರಾತ್ರಿ ಅನ್ನಪೂರ್ಣೇಶ್ವರಿಗೆ ವಿಶೇಷವಾದ ಸಾಮೂಹಿಕವಾದಂಥ ಹೂವಿನ ಪೂಜೆಯ ಸಮರ್ಪಣೆಯನ್ನು ಮಾಡುವುದು ಅಂತ ಸಂಕಲ್ಪಿಸಿದ್ದೇವೆ. ನಮ್ಮ ನಾಗಬ್ರಹ್ಮ ಸೇವಾ ಸಮಿತಿ, ನಾಗಬ್ರಹ್ಮ ಅಭಿವೃದ್ಧಿ ಸಮಿತಿ, ಮಹಿಳಾ ಸಮಿತಿ ಎಲ್ಲ ಒಟ್ಟು ಸೇರಿಕೊಂಡು ಈ ಸೇವೆಯನ್ನು ನಾವು ಫೆಬ್ರವರಿ 3 ತಾರೀಕಿಗೆ ಮಾಡುವುದು ಅಂತ ಸಂಕಲ್ಪಿಸಿದ್ದೇವೆ. ಎಲ್ಲರೂ ಆ ಕಾರ್ಯಕ್ರಮಕ್ಕೆ ಬಂದು ದೇವರ ಒಂದು ಪ್ರಸಾದವನ್ನು ಪಡೆಯಬೇಕು ಅಂತ ಸಮಸ್ತ ಭಕ್ತರಲ್ಲಿ ಸೇರಿಕೊಂಡು ಸಮಿತಿಯ ಪರವಾಗಿ ಕೇಳಿಕೊಳ್ಳುವುದು. ಅದೇ ಪ್ರಕಾರ ಈಗ ತಾನೇ ಆಮಂತ್ರಣ ಪತ್ರಿಕೆಯನ್ನು ನಾಗಬ್ರಹ್ಮನ ಪಾದ ನಡೆಯಲಿಟ್ಟುಕೊಂಡು, ತಾಯಿ ಅನ್ನಪೂರ್ಣೇಶ್ವರಿಯ ಪಾದದ ನಡೆಯಲಿಟ್ಟುಕೊಂಡು ನಮ್ಮ ಈ ಆಗಮಶಾಸ್ತ್ರವನ್ನು ಇಲ್ಲಿ ಪ್ರತಿಷ್ಠೆ ಕಲಶವನ್ನೆಲ್ಲ ಮಾಡುವಂಥ ಅಂಡಾಲ ಜಗದೀಶ ಭಟ್ರು ಮರಕಡ ಇವರ ಕೈಯಲ್ಲಿ ನಾವು ಈಗೆಲ್ಲರೂ ಆ ಒಂದು ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಾಡ್ತೇವೆ. ಎಲ್ಲ ಭಕ್ತರು ಸಮೂಹವಾಗಿ ನಾಡ್ದಿನ ಕಾರ್ಯಕ್ರಮಕ್ಕೆ ಬರಬೇಕು. ಈಗ ಎಲ್ಲರೂ ಭಕ್ತಿಪೂರ್ವಕವಾಗಿ ಆಮಂತ್ರಣ ಪತ್ರಿಕೆ ಬಿಡುಗಡೆ ಆದ ನಂತರ ತೀರ್ಥ ಪ್ರಸಾದ, ತಂಬಿಲ ಪ್ರಸಾದ, ಪಂಚಾಮೃತ ಪ್ರಸಾದ, ಷಷ್ಠಿ ವೃತವನ್ನು ಬಿಡುವವರು ದೇವರೆದುರು ಬಂದು ಬ್ರಹ್ಮಾರ್ಪಣೆ. ಆ ದಿವಸ ಇಡೀ ನಾವು ದೇವರ ನೆನಪಿನಲ್ಲಿ ಇರಬೇಕು ಅಂತ ಅದರ ಅರ್ಥ. ಆ ದೇವರ ನೆನಪಿನಲ್ಲಿರುವಾಗ ನಮ್ಮ ಹೊಟ್ಟೆಗಟ್ಟಿ ಇರಬೇಕು, ಅದಕ್ಕೆ ಸ್ವಲ್ಪ ಸ್ವಲ್ಪ ತಿನ್ನಬೇಕು ಅಂತ ಹೇಳುವಂಥದ್ದು. ಯಾಕಂದರೆ ಇಲ್ಲದ್ರೆ ಗ್ಯಾಸ್ಟ್ರಿಕ್ ಆಗ್ತದೆ, ಅಂಥದ್ದೆಲ್ಲ ಸಮಸ್ಯೆ ಇರ್ತದೆ. ಆದ್ದರಿಂದ ಈ ವೃತದ ಮಹಿಮೆ ಏನಂದರೆ ಆ ದಿವಸ ಇಡೀ ನಾವು
ನಮ್ಮ ವರ್ಷದಲ್ಲಿ ಕೆಲವು ಪ್ರತಿ ತಿಂಗಳು ಹಿಡಿತಾರೆ. ಇದರ ಅರ್ಥ ಏನಂತ ಹೇಳಿದರೆ, ನಾವು ಪರಿಪೂರ್ಣ ದೇವರಲ್ಲಿ ಮಗ್ನನಾಗಿರುವುದು. ಉಪವಾಸ ಅಂತ ಹೇಳಿದರೆ ಕೂತುಕೊಂಡು ಧ್ಯಾನ ಮಾಡುವುದು ಅಂತ, ಊಟ ಬಿಟ್ಟು ನಿಲ್ಲುವುದು ಅಂತ ಎಲ್ಲಿಯೂ ಹೇಳಲಿಲ್ಲ. ಆದರೆ ನಾವು ಊಟ ಬಿಡುವುದು ಯಾಕಂದರೆ ನಮ್ಮ ಮನಸ್ಸು ಬೇರೆ ಕಡೆಗೆ ಚಂಚಲತೆ ಆಗಬಾರದು ಹೇಳುವ ಉದ್ದೇಶದಲ್ಲಿ ದೇವರ ನೆನಪೇ ಇರಬೇಕು ಹೇಳುವಲ್ಲಿ ಆ ವೃತವನ್ನು ನಾವು ಮಾಡ್ತಾ ಇದ್ದೇವೆ. ಎಲ್ಲರೂ ಷಷ್ಠಿ ವೃತ ಮಾಡಿ ಬಂದವರಿಗೆ ಎಲ್ಲ ದೇವರು ಒಳ್ಳೆಯದು ಮಾಡಲಿ ಹೇಳಿ, ಈಗ ನಮ್ಮ ಸಮಿತಿಯ ಎಲ್ಲ ಸದಸ್ಯರು ಇಲ್ಲಿದ್ದಾರೆ. ನಮ್ಮ ಈಗ ಅಂಡಾಲ ಜಗದೀಶ ಭಟ್ರು ಇವರು ನಮ್ಮ ಇಲ್ಲಿಯ ತಂತ್ರಿಗಳು, ಆದ್ದರಿಂದ ಅವರ ಕೈಯಲ್ಲೇ ಈಗ ಉದ್ಘಾಟನೆ ಮಾಡಲಿಕ್ಕಿದೆ. ಅನ್ನಪೂರ್ಣೆ ಸದಾಪೂರ್ಣೆ ಶೃಂಗಾರಪ್ರಾಣವಲ್ಲ ವಿಜ್ಞಾನ ನಾಗನ ರೂಪದಿ ಹುತ್ತದಿ ನಿಂತ ಸುಬ್ರಹ್ಮಣ್ಯ ನಮೋ ನಮೋ. ಕುಮಾರಧಾರ ನದಿಯಲ್ಲಿ ಮಿಂದು ಕಾಶಿ ಕಟ್ಟೆಯ ಗಣಪಗೆ ನಮಿಸಿ ಸುಬ್ರಹ್ಮಣ್ಯನ ದರ್ಶನ ಪಡೆಯುವ ಸುಬ್ರಹ್ಮಣ್ಯ ನಮೋ ನಮೋ. ಕುಮಾರಧಾರ ನದಿಯಲ್ಲಿ ಮಿಂದು ಕಾಶಿ ಕಟ್ಟೆಯ ಗಣಪಗೆ ನಮಿಸಿ ಸುಬ್ರಹ್ಮಣ್ಯನ ದರ್ಶನ ಪಡೆಯುವ ಸುಬ್ರಹ್ಮಣ್ಯ ನಮೋ ನಮೋ. ನಮೋ ನಮೋ ಶ್ರೀ ಸುಬ್ರಹ್ಮಣ್ಯ ಪಾಲಿಸು ಕುಕ್ಕೆ ಸುಬ್ರಹ್ಮಣ್ಯ ನಾಗನ ರೂಪದಿ ಹುತ್ತದಿ ನಿಂತ ಸುಬ್ರಹ್ಮಣ್ಯ ನಮೋ ನಮೋ. ಆದಿಗುಡಿಯಲ್ಲಿ ಹುತ್ತದಿ ನೆಲೆಸಿದ ಆದಿ ಸುಬ್ರಹ್ಮಣ್ಯ ಸ್ವಾಮಿಗೆ ಹಣ್ಣು ಕಾಯಿ ಹೂವು ಹರಕೆಯ ನೀಡುವ ಸುಬ್ರಹ್ಮಣ್ಯ ನಮೋ ನಮೋ. ಆದಿಗುಡಿಯಲ್ಲಿ ಹುತ್ತದಿ ನೆಲೆಸಿದ ಆದಿ ಸುಬ್ರಹ್ಮಣ್ಯ ಸ್ವಾಮಿಗೆ ಹಣ್ಣು ಕಾಯಿ ಹೂವು ಹರಕೆಯ ನೀಡುವ ಸುಬ್ರಹ್ಮಣ್ಯ ನಮೋ ನಮೋ. ನಮೋ ನಮೋ ಶ್ರೀ ಸುಬ್ರಹ್ಮಣ್ಯ ಪಾಲಿಸು ಕುಕ್ಕೆ ಸುಬ್ರಹ್ಮಣ್ಯ ನಾಗನ ರೂಪದಿ ಹುತ್ತದಿ ನಿಂತ ಸುಬ್ರಹ್ಮಣ್ಯ ನಮೋ ನಮೋ. ಆಶ್ಲೇಷ ನಕ್ಷತ್ರ ಶುಭ ದಿನದಂದು ಆದಿಶೇಷಗೆ ಆಶ್ಲೇಷ ಪೂಜೆ ಕಾರ್ತಿಕೇಯನಿಗೆ ಕಾರ್ತಿಕ ಪೂಜೆ ಸುಬ್ರಹ್ಮಣ್ಯ ನಮೋ ನಮೋ. ಆಶ್ಲೇಷ ನಕ್ಷತ್ರ ಶುಭ ದಿನದಂದು ಆದಿಶೇಷಗೆ ಆಶ್ಲೇಷ ಪೂಜೆ ಕಾರ್ತಿಕೇಯನಿಗೆ ಕಾರ್ತಿಕ ಪೂಜೆ ಸುಬ್ರಹ್ಮಣ್ಯ ನಮೋ ನಮೋ. ನಮೋ ನಮೋ ಶ್ರೀ ಸುಬ್ರಹ್ಮಣ್ಯ ಪಾಲಿಸು ಕುಕ್ಕೆ ಸುಬ್ರಹ್ಮಣ್ಯ ನಾಗನ ರೂಪದಿ ಹುತ್ತದಿ ನಿಂತ ಸುಬ್ರಹ್ಮಣ್ಯ ನಮೋ ನಮೋ. ನಾಗರ ಪಂಚಮಿ ಪುಣ್ಯ ದಿನದಲ್ಲಿ ನಾಗನ ಹುತ್ತಕ್ಕೆ ಹಾಲನ್ನು ಎರೆದು ನಾಗರಾಜನ ಸೇವೆಯ ಮಾಡುವ ಸುಬ್ರಹ್ಮಣ್ಯ ನಮೋ ನಮೋ. ನಾಗರ ಪಂಚಮಿ ಪುಣ್ಯ ದಿನದಲ್ಲಿ ನಾಗನ ಹುತ್ತಕ್ಕೆ ಹಾಲನ್ನು ಎರೆದು ನಾಗರಾಜನ ಸೇವೆಯ ಮಾಡುವ ಸುಬ್ರಹ್ಮಣ್ಯ ನಮೋ ನಮೋ. ನಮೋ ನಮೋ ಶ್ರೀ ಸುಬ್ರಹ್ಮಣ್ಯ ಪಾಲಿಸು ಕುಕ್ಕೆ ಸುಬ್ರಹ್ಮಣ್ಯ ನಾಗನ ರೂಪದಿ ಹುತ್ತದಿ ನಿಂತ ಸುಬ್ರಹ್ಮಣ್ಯ ನಮೋ ನಮೋ. ಶುದ್ಧ ಷಷ್ಠಿಯ ಶುಭ ದಿನದಲ್ಲಿ ನಿಷ್ಠೆಯಿಂದಲೇ ವ್ರತವನ್ನು ಗೈದು ರಾಹು ದೋಷವನ್ನು ದೂರ ಮಾಡುವ ಸುಬ್ರಹ್ಮಣ್ಯ ನಮೋ ನಮೋ. ಶುದ್ಧ ಷಷ್ಠಿಯ ಶುಭ ದಿನದಲ್ಲಿ ನಿಷ್ಠೆಯಿಂದಲೇ ವ್ರತವನ್ನು ಗೈದು ರಾಹು ದೋಷವನ್ನು ದೂರ ಮಾಡುವ ಸುಬ್ರಹ್ಮಣ್ಯ ನಮೋ ನಮೋ. ನಮೋ ನಮೋ ಶ್ರೀ ಸುಬ್ರಹ್ಮಣ್ಯ ಪಾಲಿಸು ಕುಕ್ಕೆ ಸುಬ್ರಹ್ಮಣ್ಯ ನಾಗನ ರೂಪದಿ ಹುತ್ತದಿ ನಿಂತ ಸುಬ್ರಹ್ಮಣ್ಯ ನಮೋ ನಮೋ. ನಾಗದೋಷ ದೂರ ಮಾಡಲು ಸರ್ಪ ಶಾಂತಿಯ ಸೇವೆಯ ಮಾಡಿ ಸುಬ್ರಹ್ಮಣ್ಯನ ಪೂಜೆಯ ಮಾಡುವ ಸುಬ್ರಹ್ಮಣ್ಯ ನಮೋ ನಮೋ. ನಾಗದೋಷ ದೂರ ಮಾಡಲು ಸರ್ಪ ಶಾಂತಿಯ ಸೇವೆಯ ಮಾಡಿ ಸುಬ್ರಹ್ಮಣ್ಯನ ಪೂಜೆಯ ಮಾಡುವ ಸುಬ್ರಹ್ಮಣ್ಯ ನಮೋ ನಮೋ. ನಮೋ ನಮೋ ಶ್ರೀ ಸುಬ್ರಹ್ಮಣ್ಯ ಪಾಲಿಸು ಕುಕ್ಕೆ ಸುಬ್ರಹ್ಮಣ್ಯ ನಾಗನ ರೂಪದಿ ಹುತ್ತದಿ ನಿಂತ ಸುಬ್ರಹ್ಮಣ್ಯ ನಮೋ ನಮೋ. ನಾಗ ಪ್ರತಿಷ್ಠೆ ಶೇಷ ಸೇವೆಯನ್ನು ಅನುದಿನ ಕುಕ್ಕೆ ಕ್ಷೇತ್ರದಿ ಪಡೆವ ಆರು ಮುಖದ ಸ್ವಾಮಿಯ ಭಜಿಸಿ ಸುಬ್ರಹ್ಮಣ್ಯ ನಮೋ ನಮೋ. ನಾಗ ಪ್ರತಿಷ್ಠೆ ಶೇಷ
ಹೇ ಸುಬ್ರಹ್ಮಣ್ಯ ನಾಗನ